ಹಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಾನೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮಲ್ಲಿಗೆ ಥರ ಇಡ್ಲಿ ಅಂತ ಹೇಳಿದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರು ಒಂದು ಇಷ್ಟಪಟ್ಟು ತಿನ್ನುವಂತಹ ತಿಂಡಿ ಅಂದರೆ ಇಡ್ಲಿ ಅಂತ ಹೇಳ್ಬೋದು. ನೀವು ಹೋಟೆಲ್ಗಳಲ್ಲಿ ತಿಂದಿರ್ಬೋದು ಅಥವಾ ನೀವು ಕ್ಯಾಟ್ರಿಂಗ್ಗಳಲ್ಲಿ ತಿಂದಿರ್ಬೋದು. ಎಷ್ಟೊಂದು ಮೆತ್ತಗಿರುತ್ತೆ, ಸಾಫ್ಟ್ ಹತ್ತಿ ಥರ ಇರುತ್ತಲ್ವ ಇಡ್ಲಿ. ಅದೇ ಥರ ಇವತ್ತು ನಾನು ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಕೂಡ ನಾನು ನಿಮ್ಮ ಜೊತೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಅಕ್ಕಿನ ಬಳಸದೆ ಅಕ್ಕಿ ಬಳಸಿ ಅದರಲ್ಲಿ ಇಡ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ, ಇವತ್ತು ನಾನು ರವೆಯಲ್ಲಿ ಯಾವ ರೀತಿ ಇಡ್ಲಿನ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಅಕ್ಕಿಗಿಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ, ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಮೆತ್ತನೆ ಇರುತ್ತೆ. ಇದು ಇಡ್ಲಿ ತುಂಬಾನೇ ಚೆನ್ನಾಗಾಗುತ್ತೆ. ಮತ್ತೆ ಇನ್ಯಾಕೆ ತಡ ಮಾಡೋದು, ಇದನ್ನ ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಡ್ಕೊಂಡು ಬರೋಣ ಅಲ್ವಾ? ಬನ್ನಿ. ಎಸ್, ರವೆ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ನಮಗೆ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಉದ್ದಿನ ಬೇಳೆ ಇಲ್ಲಿ ಬೇಕೇ ಬೇಕು ನಮಗೆ. ನಾನು ಯಾವ ಕಪ್ಪಲ್ಲಿ ರವೆನ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 2 ಕಪ್ ರವೆಗೆ ನಾನು 3/4 ಕಪ್ ಆಗೋಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಇದರಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರನ್ನ ಚೆಲ್ಲಬೇಕಾಗುತ್ತೆ. ಇದನ್ನು ಒಂದು 2 ರಿಂದ 3 ಗಂಟೆಗಳ ಕಾಲ ನೆನೆ ಹಾಕಬೇಕು. ಉದ್ದಿನಬೇಳೆ ಚೆನ್ನಾಗಿ ನೆನಿಬೇಕು. ನೋಡ್ತಾ ಇದ್ರಲ್ವ, ಯಾವ ಕಪ್ಪಲ್ಲಿ ನಾನು ರವೆ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ನಾನು 3/4 ಕಪ್ ಅಷ್ಟು ಇಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದೆರಡನ್ನು ಇವಾಗ ನೆನೆ ಹಾಕಬೇಕು. ರವೆನ ಕೂಡ ಚೆನ್ನಾಗಿ ನೀರು ಹಾಕಿ ಇದನ್ನು ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಸಲ ತೊಳ್ಕೊಂಡ್ರೆ ಸಾಕು. ಇದು ಒಂದು ಸಲ ಇದೇ ರೀತಿಯಾಗಿ ಮಾಡಿ ಇದರ ನೀರನ್ನು ಚೆಲ್ಬಿಡಿ. ಆ ನಂತರ ಹೊಸ ನೀರು ಹಾಕಿ, ಇದಕ್ಕೆ ಬೇರೆ ನೀರು ಹಾಕಿ ಉದ್ದಿನಬೇಳೆ ಎಷ್ಟು ಹೊತ್ತು ನೆನೆಯುತ್ತೋ ಅಷ್ಟೇ ಹೊತ್ತು ಇದನ್ನು ಕೂಡ ನೆನೆ ಹಾಕಬೇಕು. ನಾನು ಉದ್ದಿನಬೇಳೆನ 2 ರಿಂದ 3 ಗಂಟೆಗಳ ಕಾಲ ನೆನೆ ಹಾಕಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ನಾನು ಇದಕ್ಕೆ ಬೇರೆ ನೀರನ್ನ ಹಾಕಿ ಇಟ್ಟಿದ್ದೀನಿ. ಇದು ಇವಾಗ ಚೆನ್ನಾಗಿ ನೆಂದಿದೆ. 2 ರಿಂದ 3 ಗಂಟೆಗಳ ಕಾಲ ಆಗಿದೆ. ಇದು ಇವಾಗ ಉದ್ದಿನಬೇಳೆನ ನೋಡ್ಕೊಳ್ಳೋಣ. ಉದ್ದಿನಬೇಳೆ ಕೂಡ ಚೆನ್ನಾಗಿ ನೆಂದಿದೆ. ನೋಡುವಾಗಲೇ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ನೀರೆಲ್ಲ ಚೆನ್ನಾಗಿ ಸೋಸ್ಬಿಟ್ಟು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನಮಗೆ ರವೆನ ರುಬ್ಬೋಕ್ಕಿಲ್ಲ, ಬರೀ ಉದ್ದಿನಬೇಳೆ ಮಾತ್ರ ರುಬ್ಕೊಳ್ಳುವಂಥದ್ದು. ಉದ್ದಿನಬೇಳೆನ ತುಂಬ ನೈಸಾಗಿ ತುಂಬ ನುಣ್ಣಕ್ಕೆ ರುಬ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಇಲ್ಲಿ ನಾನು ರುಬ್ಬಿ ತೆಗೆದಿದ್ದೀನಿ ಉದ್ದಿನಬೇಳೆನ. ಅದೇ ರೀತಿಯಾಗಿ ರವೆನ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ರವೆನ ಇದೇ ರೀತಿಯಾಗಿ ಹಿಂಡಿ ಹಾಕಿ, ಯಾಕಂತ ಹೇಳಿದ್ರೆ ನೀರಿನ ಅಂಶ ಜಾಸ್ತಿ ಹೋಗಬಾರ್ದು. ರವೆ ಆಲ್ರೆಡಿ ತುಂಬಾ ನೀರಿನಂಶ ಇವಾಗ ಹೀರ್ಕೊಂಡಿರುತ್ತೆ. ಅದು ಮತ್ತು ನಾವು ಮಿಕ್ಸ್ ಮಾಡುವಾಗ ಹಿಟ್ಟು ತುಂಬಾ ತೆಳುವಾಗೋಗುತ್ತೆ, ತುಂಬ ನೀರಾಗೋಗುತ್ತೆ. ಅದಕ್ಕೋಸ್ಕರ ಇದೇ ರೀತಿಯಾಗಿ ನೀರನ್ನು ಹಿಂಡಿ ನಾವು ಹಾಕ್ಕೊಳ್ಬೇಕಾಗುತ್ತೆ. ನೀರು ಜಾಸ್ತಿ ಉದ್ದಿನಬೇಳೆ ಜೊತೆ ಮಿಕ್ಸ್ ಆಗಬಾರ್ದು. ಇಲ್ಲಿ ನೋಡ್ತಾ ಇದ್ರಲ್ವ, ಎಲ್ಲವನ್ನು ನಾನಿವಾಗ ಹಾಕ್ಕೊಂಡಿದ್ದೀನಿ. ರವೆ ಹಾಗೂ ಉದ್ದಿನಬೇಳೆ ರುಬ್ಬಿರುವಂತಹ ಮಿಶ್ರಣ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಕಲಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮಗೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ರವೆ ಹಾಗೂ ಉದ್ದಿನ ಹಿಟ್ಟು ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗೋ ರೀತಿಯಾಗಿ ಇದನ್ನು ಚೆನ್ನಾಗಿ ನಾವು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದೇ ರೀತಿಯಾಗಿ ಚೆನ್ನಾಗಿ ತಿರುಗಿಸಿ ಮಿಕ್ಸ್ ಮಾಡಿ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು. ಮೊದಲೇ ಹೇಳಿದಾಗೆ ಅಕ್ಕಿ ಇಡ್ಲಿಗಿಂತನೂ ಇದು ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ. ನೋಡ್ತಾ ಇದ್ದೀರಲ್ವಾ, ಜಾಸ್ತಿ ನೀರು, ನಾನು ಸ್ವಲ್ಪನೂ ಇದಕ್ಕೆ ನೀರು ಹಾಕಿಲ್ಲ. ಹಿಟ್ಟು ಯಾವ ರೀತಿ ಬಂದಿದೆ ಅಂತ ಅದಕ್ಕೆ ಹೇಳಿದ್ದು. ಜಾಸ್ತಿ ನೀರು ರವೆಯಲ್ಲಿ ಹೀರ್ಕೊಂಡಿರುತ್ತೆ. ನಾವು ರವೆನ ಹಾಕೋವಾಗ ತುಂಬಾ ಕೇರ್ಫುಲ್ಲಾಗಿರಬೇಕು ಅಂತ. ಇದನ್ನ ಇವಾಗ 7 ರಿಂದ 8 ಗಂಟೆಗಳ ಕಾಲ ಹೀಗೇ ಇಡಬೇಕು. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಾಡುವಂಥದ್ದು. ಇವಾಗ ಮಾರನೇ ದಿನ ಬೆಳಗ್ಗೆ ಆಗಿದೆ. ಹಿಟ್ಟು ಯಾವ ರೀತಿ ಬಂದಿದೆ ನೀವೇ ನೋಡ್ತಾ ಇದ್ದೀರಲ್ವ, ತುಂಬಾ ಚೆನ್ನಾಗಿ ಬಂದಿದೆ. ಇಡ್ಲಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟರು. ಇದಕ್ಕೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪು ನೋಡ್ಕೊಂಡು ಹಾಕಿ, ಜಾಸ್ತಿ ಆದರೆ ಮತ್ತೇನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಉಪ್ಪು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಇದಕ್ಕೆ ಇದೇ ರೀತಿಯಾಗಿ ಮಿಕ್ಸ್ ಕೊಟ್ಟು ಆದ ನಂತರ ಇಡ್ಲಿ ತಟ್ಟೆನ ತೊಗೊಳ್ಳೋಣ. ಇಡ್ಲಿ ತಟ್ಟೆಗೆ ಸ್ವಲ್ಪ ಆಯಿಲ್ ಗ್ರೀಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಆಯಿಲ್ ಗ್ರೀಸ್ ಮಾಡೋದ್ರಿಂದ ಇಡ್ಲಿ ಬೆಂದಾದಮೇಲೆ ತೆಗಿಯೋಕ್ಕೆ ತುಂಬಾ ಈಸಿ ಆಗುತ್ತೆ. ಇಲ್ಲಿ ನೀರು ಕೂಡ ಕುದೀತಾ ಇದೆ, ನೀರು ಬಿಸಿ ಆಯಿತು. ಇವಾಗ ಇಡ್ಲಿ ತಟ್ಟೆನ ಇದರಲ್ಲಿ ಇಡೋಣ. ಹಿಟ್ಟನ್ನ ಹಾಕಿ ಇದರಲ್ಲಿ ಇಡ್ತಾ ಇದ್ದೀನಿ ನಾನು. ನೋಡ್ತಾ ಇದ್ರಲ್ವ, ಇದೇ ರೀತಿಯಾಗಿ ಮಾಡಿ. ಈ ಇಡ್ಲಿ ತಿಂದವರಂತೂ ಅಕ್ಕಿ ಇಡ್ಲಿನ ಅಷ್ಟೊಂದು ಇಷ್ಟಪಡಲ್ಲ ಅನ್ಕೋತೀನಿ. ಯಾಕಂತ ಹೇಳಿದ್ರೆ ನಾನು ಹೆಚ್ಚಾಗಿ ಅಕ್ಕಿ ಇಡ್ಲಿ ಮಾಡೋದಕ್ಕಿಂತ ರವೆ ಇಡ್ಲಿನೇ ಹೆಚ್ಚಾಗಿ ಮಾಡ್ತೀನಿ. ಅಕ್ಕಿ ಇಡ್ಲಿಗೆ ಸ್ವಲ್ಪ ಉದ್ದಿನಬೇಳೆ ಏನಾದರೂ ಕಡಿಮೆ ಆದರೆ ತುಂಬ ಗಟ್ಟಿ ಆಗುತ್ತೆ. ಬಟ್ ಇದು ಯಾವುದೇ ರೀತಿಯಾಗಿ ಗಟ್ಟಿ ಆಗೋದಿಲ್ಲ. ನೀವು ಇದಕ್ಕೆ ಸೋಡಾ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಸೋಡಾ ಆಪ್ಷನಲ್, ನಾನೇನು ಸೋಡಾ ಪುಡಿನ ಆ್ಯಡ್ ಮಾಡಿಲ್ಲ, ನಾನು ಹಾಗೆ ಮಾಡ್ತಾಯಿದ್ದೀನಿ. ಹಾಗೆ ಮಾಡಿದ್ರೂ ತುಂಬಾ ಸಾಫ್ಟಾಗಿ ಬರುತ್ತೆ.
ಎಸ್, ಇಡ್ಲಿ ಬೆಂದಿದೆ, ನೀವು ನೋಡ್ತಾ ಇದ್ದೀರಲ್ವಾ. ಹೋಟೆಲ್ಗಿಂತಲೂ ತುಂಬಾ ರುಚಿಯಾಗಿದೆ. ನಾವು ಹೋಟೆಲ್ ಸ್ಟೈಲ್ ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬಾ ಶುಚಿಯಾಗಿ ಕ್ಲೀನಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಕಾಯಿ ಚಟ್ನಿ, ಖಾರ ಖಾರ ಚಟ್ನಿ, ಹಾಗೆ ಇದಕ್ಕೆ ಸಾಂಬಾರ್ ಜೊತೆ ಇದ್ದರೆ ತಿಂತಾಯಿದ್ರೆ ಎಷ್ಟು ಇಡ್ಲಿ ಇದ್ದರೂ ತಿಂತಾನೇ ಇರುವಂಥ ಆಗುತ್ತೆ. ನೋಡ್ತಾ ಇದ್ದೀರಲ್ವ ಇಡ್ಲಿ ಯಾವ ರೀತಿ ಬಂದಿದೆ ಅಂತ. ತುಂಬಾ ಸಾಫ್ಟ್ ಆಗಿದೆ, ತುಂಬಾ ಮೆತ್ತಗಾಗಿದೆ, ತುಂಬಾ ಸಾಫ್ಟ್ ಆಗಿದೆ. ತುಂಬಾ ಇಷ್ಟಪಟ್ಟರು ಮನೆಯಲ್ಲೆಲ್ಲರೂ. ಖಂಡಿತವಾಗ್ಲೂ ಇದನ್ನ ನೀವು ಕೂಡ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಮಿಸ್ ಮಾಡದೆ ಟ್ರೈ ಮಾಡಿ ನೀವು ಕೂಡ. ನೋಡ್ತಾ ಇದ್ರಲ್ವಾ. ಇವಾಗ ನಂದು ಪ್ಲೇಟ್ಗೆ ಇದನ್ನು ಸರ್ವ್ ಮಾಡ್ಕೋತೀನಿ. ಎಸ್ ಗಾಯ್ಸ್, ನೋಡ್ತಾ ಇದ್ರಲ್ವಾ, ಬಿಸಿ ಬಿಸಿ ಸಾಂಬಾರು ರೆಡಿ ಆಗಿದೆ, ಹಾಗೆ ಬಿಸಿ ಬಿಸಿ ಇಡ್ಲಿ ಕೂಡ ರೆಡಿ ಆಗಿದೆ. ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಸಾಂಬಾರು ಜೊತೆಗೆ. ಖಂಡಿತವಾಗ್ಲೂ ಇದನ್ನು ಮಿಸ್ ಮಾಡದೆ ನೀವು ಎಲ್ಲರೂ ಕೂಡ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ನಾನು. ರವೆ ಇಡ್ಲಿನ ನಾನು ಯಾವ ರೀತಿ ಮಾಡ್ಕೊಂಡೆ ಅಂತ ನೀವು ಕೂಡ ತಡ ಮಾಡಬೇಡಿ. ಇವತ್ತು ರಾತ್ರಿನೇ ಉದ್ದು ಹಾಗೂ ರವೆನ ನೆನೆ ಹಾಕಿ ರುಬ್ಬಿಟ್ಟು ನಾಳೆ ಬೆಳಗ್ಗೆನೇ ಇಡ್ಲಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳೋದನ್ನು ಮರಿಬೇಡಿ, ಇಡ್ಲಿ ಯಾವ ರೀತಿ ಬಂದಿದೆ ಅಂತ. ಪ್ರತಿಯೊಬ್ಬರು ಕಮೆಂಟನ್ನು ಕೂಡ ನಾನು ಓದ್ತಾನೆ ಇರ್ತೀನಿ. ಎಸ್, ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಶೇರ್, ಲೈಕ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ನೀವು ಮಾತ್ರ ನೋಡೋದಲ್ಲದೆ ನನ್ನ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.